ಮಂಗಳೂರಿನಲ್ಲಿ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದಿರುವ ಐಡಿಯಲ್ ಐಸ್ ಕ್ರೀಂನ ಮತ್ತೊಂದು ಶಾಖೆ ಶುಭಾರಂಭಗೊಂಡಿದೆ. ನಗರದ ಭಾರತ್ ಮಾಲ್ನಲ್ಲಿ ಪಬ್ಬಾಸ್ ಐಡಿಯಲ್ ಕೆಫೆಯ 5ನೇ ಶಾಖೆಯು ಕಾರ್ಯಾಚರಿಸುತ್ತಿದೆ. ಸಾವಿರದ 1975ರಲ್ಲಿ ಮಂಗಳೂರಿನಲ್ಲಿ ಐಡಿಯಲ್ ಐಸ್ ಕ್ರೀಂ ಪಾರ್ಲರ್ ಆರಂಭಿಸಿದ್ದು, ಇದೀಗ ಈ ಸಂಸ್ಥೆ ಜನತೆಯ ಮನ್ನಣೆಯನ್ನ ಗಳಿಸಿ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದೆ. ಈಗಾಗಲೇ ಐಡಿಯಲ್ ಐಸ್ ಕ್ರೀಂ ಮಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ಫ್ಲೇವರ್, 175 ಉತ್ಪನ್ನಗಳು, 2000ಕ್ಕೂ ಹೆಚ್ಚು ಡೀಲರ್ಗಳು ಮತ್ತು 27 ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿಶ್ವ ಪ್ರಸಿದ್ಧ ಐಸ್ ಕ್ರೀಂ ಪಾರ್ಲರ್ ಆಗಿದೆ. ಐಡಿಯಲ್ ಐಸ್ ಕ್ರೀಂ ಬ್ರಾಂಡ್ ಆಗಿ ಜನಪ್ರಿಯವಾಗಿದ್ದು, ಮಂಗಳೂರಿಗೆ ಭೇಟಿ ನೀಡುವವರೆಲ್ಲ ಐಡಿಯಲ್ ಐಸ್ ಕ್ರೀಂ ಸವಿದು ಸಂಭ್ರಮಿಸಿಯೇ ತೆರಳುತ್ತಾರೆ. ಇದೀಗ ನಗರದ ಭಾರತ್ ಮಾಲ್ನಲ್ಲಿ ಹೊಸ ಪಬ್ಬಾಸ್ ಐಡಿಯಲ್ ಕೆಫೆ ಪ್ರಾರಂಭಿಸುವ ಮೂಲಕ ಮತ್ತೊಂದು ಗರಿ ಮೂಡಿಸಿದೆ. ನೂರ 90 ಆಸನ ಸಾಮರ್ಥ್ಯದೊಂದಿಗೆ ಹೊಸ ಐಸ್ ಕ್ರೀಂ ಔಟ್ಲೆಟ್ ಶುಭಾರಂಭಗೊಂಡಿದ್ದು, ನಂಬರ್ 1 ಐಸ್ ಕ್ರೀಂಗಾಗಿ ಹಂಬಲಿಸುವ ಜನತೆಗೆ ಸ್ನೇಹಮಯ ಸೇವೆ ನೀಡಲು ಮುಂದಾಗಿದ್ದಾರೆ. ಈಗಾಗಲೇ ಮಂಗಳೂರಿನಲ್ಲಿ 4 ಐಡಿಯಲ್ ಐಸ್ ಕ್ರೀಂ ಪಾರ್ಲರ್ಗಳು ಜನಪ್ರಿಯತೆಯನ್ನ ಪಡೆದಿದ್ದು, ಇದೀಗ 5ನೇ ಪಾರ್ಲರ್ ಮಂಗಳೂರಿನ ಭಾರತ್ ಮಾಲ್ನಲ್ಲಿ ಶುಭಾರಂಭಗೊಂಡಿರುವುದು ಸಂತಸದ ವಿಚಾರ. ಈ ಬಗ್ಗೆ ಐಡಿಯಲ್ ಗ್ರೂಪ್ನ ಸಂಸ್ಥಾಪಕರಾದ ಪ್ರಭಾಕರ್ ಕಾಮತ್ ಅವರು ಮಾತನಾಡಿ, 1975ರಲ್ಲಿ ಐಡಿಯಲ್ ಐಸ್ ಕ್ರೀಂ ಪಾರ್ಲರ್ ಅನ್ನ ಆರಂಭಿಸಿದ್ದೆವು. ಇದೀಗ 46 ವರ್ಷಗಳು ಸಂದಿವೆ. ಇದೀಗ ಭಾರತ್ ಮಾಲ್ನಲ್ಲಿ 5ನೇ ಐಸ್ ಕ್ರೀಂ ಪಾರ್ಲರ್ ಅನ್ನ ಆರಂಭಿಸಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ನಮಗೆ ಸಹಕಾರವನ್ನ ಕೊಟ್ಟಿದ್ದೀರಿ. ಮುಂದೆಯೂ ಸಹಕಾರವನ್ನ ನೀಡಿ ಪ್ರೋತ್ಸಾಹಿಸಿ ಎಂದು ಹೇಳಿದ್ರು. 1975 ಅಂತ ಹೇಳಿದ್ರೆ ಈಗ ಸುಮಾರು 46 ವರ್ಷ ಆಯಿತು. ಇದು ನಮ್ಮದು ಭಾರತ್ ಮಾಲ್ನಲ್ಲಿ ಪಾರ್ಲರು 5ನೇ ಇದು ಪಾರ್ಲರ್ ನಮ್ಮದು. ಇಲ್ಲಿ ಎಲ್ಲ ನಮ್ಮನೆ ಫೆಸಿಲಿಟಿ ಇದೆ. ಪಾರ್ಸೆಲ್ ಕೌಂಟರ್ ಕೂಡ ಸೆಪರೇಟ್ ಇದೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನಾವು ಐಸ್ ಕ್ರೀಮ್ ಮತ್ತು ಹಾಟ್ ಐಟಮ್ಸ್ ಲೈಕ್ ಕಟ್ಲೆಟ್, ಸಮೋಸ, ಸ್ಯಾಂಡ್ವಿಚಸ್ ಮತ್ತು ನೆಕ್ಸ್ಟ್ ವೀಕಿನಿಂದ ಇಲ್ಲಿ ದೋಸೆ, ಇಡ್ಲಿ ಎಲ್ಲ ಐಟಮ್ ಇಲ್ಲಿ ಸಿಗ್ತದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಇಷ್ಟು ವರ್ಷದಿಂದ ನೀವು ನಮಗೆ ಸಹಕಾರ ಕೊಟ್ಟು ನಮ್ಮ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ. ಆದ್ದರಿಂದ ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ನಾನು ನಿಮ್ಮೆಲ್ಲರ ಹತ್ರ ಕೋರ್ತೇನೆ. ದಯವಿಟ್ಟು ನಮ್ಮ ಮೇಲಿನ ಪ್ರೀತಿ ಇಟ್ಟು ನಮಗೆ ನೀವು ಸಹಕಾರ ಕೊಡ್ತಾ ಇರಬೇಕಂತ ಕೇಳಿಕೊಳ್ಳುತ್ತೇನೆ. ಇನ್ನು ಭಾರತ್ ಮಾಲ್ನಲ್ಲಿರುವ ಪಬ್ಬಾಸ್ ಐಡಿಯಲ್ ಕೆಫೆಯಲ್ಲಿ ಎಲ್ಲಾ ಬಗೆಯ ಐಸ್ ಕ್ರೀಂ ಫ್ಲೇವರ್ಗಳು ಲಭ್ಯವಿದೆ. ಮಾತ್ರವಲ್ಲದೆ ಪಾರ್ಸೆಲ್ ಕೌಂಟರ್ನ ವ್ಯವಸ್ಥೆ ಕೂಡ ಇಲ್ಲಿದೆ. ಇಲ್ಲಿ ವಿವಿಧ ಬಗೆಯ ಐಸ್ ಕ್ರೀಂನ ಜೊತೆಗೆ ಕಟ್ಲೆಟ್, ಸಮೋಸ, ಸ್ಯಾಂಡ್ವಿಚ್ ಲಭ್ಯವಿದೆ. ಮುಂದಿನ ವಾರದಿಂದ ದೋಸೆ, ಇಡ್ಲಿ ಐಟಮ್ಸ್ಗಳು ಕೂಡ ಸಿಗಲಿದೆ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಐಸ್ ಕ್ರೀಂ ಪ್ರಿಯರ ಮತ್ತೊಂದು ಪಬ್ಬಾಸ್ ಐಡಿಯಲ್ ಕೆಫೆ ಆರಂಭಗೊಂಡಿದ್ದು, ಐಸ್ ಕ್ರೀಂ ಪ್ರಿಯರ ಮನ ತಣಿಸಲಿದ್ದಾರೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.